ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ 53ನೇ ವರ್ಷದ ವರ್ಧಂತೋತ್ಸವ ನಡೆಯಿತು. ಮಹೋತ್ಸವದಲ್ಲಿ ಮಾಣಿಲ ಶ್ರೀ ದಾಮದ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ನಿವೃತ್ತ ಕುಲಪತಿ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ, ಧರ್ಮಸ್ಥಳದ ಹೇಮಾವತಿ ವೀರೇಂದ್ರ ಹೆಗಡೆ, ಡಿ ಹರ್ಷೇಂದ್ರ ಕುಮಾರ್, ಸುರೇಂದ್ರ ಕುಮಾರ್, ಸುಪ್ರಿಯಾ ಹರಿಶ್ಚಂದ್ರ ಕುಮಾರ್, ಸೋನಿಯಾ ವರ್ಮಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಧರ್ಮಸ್ಥಳದಲ್ಲಿ ಹೆಗಡೆಯವರ ಸ್ಥಾನಮಾನಗಳು ಮತ್ತು ಪರಂಪರೆ ಅಂತಂದರೆ ಭಾಳ ವಿಶಿಷ್ಟವಾದದ್ದು. ಅದು ಬಹುಶಃ ವಿಶ್ವದ ಯಾವುದೇ ಭಾಗದಲ್ಲಿ ಇಲ್ಲದಂಥ ಒಂದು ಸಂಬಂಧ. ಶ್ರೀ ಸ್ವಾಮಿಯ ಸೇವೆ ಮಾಡೋ ಅವಕಾಶ, ಅದರ ಜೊತೆಗೆ ಧರ್ಮದೇವತೆಗಳೊಂದಿಗೆ ಸೇರಿ ಅನೇಕ ದಾನ ಧರ್ಮಗಳನ್ನು ಮಾಡುವ ಪರಂಪರೆ ಇದೆ. ಹಾಗಾಗಿ ಇಲ್ಲಿ ಕ್ಷೇತ್ರದಲ್ಲಿ ಧರ್ಮಸ್ಥಳ ಅಂತ ಹೆಸರಿಟ್ಟು ಮೊದಲು ಕುಡುಮ ಇದ್ದದ್ದು ಧರ್ಮಕ್ಷೇತ್ರದ ಕಾರ್ಯನಿರ್ವಹಿಸಿದಿಂದಲೇ ಧರ್ಮಸ್ಥಳ ಅಂತ ಗುರುತಿಸಲ್ಪಟ್ಟಿದೆ ಅಂತ ನಮ್ಮ ಇತಿಹಾಸ ಹೇಳುತ್ತೆ. ಇವತ್ತು ಕೂಡ ಹಾಗೆ ಏನೇನು ಸೇವಾ ಅವಕಾಶಗಳಿದೆಯೋ ಅದನ್ನು ಮಂಜುನಾಥ ಸ್ವಾಮಿಗೆ ಮತ್ತು ಸಮಾಜಕ್ಕೆ ಉಪಯುಕ್ತವಾಗೋ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ನನಗೆ ನಿಜವಾದ ಸಂಪತ್ತು ಅಂದರೆ ಈ ಜನರ ಪ್ರೀತಿ. ಪ್ರತಿ ವರ್ಷವೂ ಕೂಡ ಅನೇಕ ಜನ ಬಂದು ನೇರವಾಗಿ ಮಾತನಾಡ್ತಾರೆ. ಕೆಲವರು ನೇರವಾಗಿ ಮಾತಾಡದೇ ಕೇವಲ ಭಾವನಾತ್ಮಕವಾಗಿಯೇ ನಮಗೆ ಶುಭ ಹಾರೈಸೋರಿದ್ದಾರೆ. ಈ ರೀತಿ ಎರಡೂ ವರ್ಗದ ಜನಕ್ಕೆ ಇಲ್ಲಿ ಬಂದು ಶುಭ ಹಾರೈಸಿದವರಿಗೆ, ಮನೆಯಲ್ಲೇ ಕುಳಿತು ಹೃದಯಪೂರ್ವಕವಾಗಿ ನನಗೆ ಶುಭ ಹಾರೈಸಿದವರಿಗೆ ಒಳ್ಳೆಯದಾಗಲಿ, ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂಥೇಳಿ ಪ್ರಾರ್ಥಿಸಿದೆ. ವಿಜಯದಶಮಿಯ ಸೂಚನೆ ಅಂತಂದರೆ ಈ ಎಲ್ಲ ಕ್ರೂರತ್ವ, ಹಿಂಸೆ ಮತ್ತು ಸಾವು ನೋವುಗಳ ವಿರುದ್ಧ ಜಯ ಸಾಧಿಸುವುದು ಅಂತಾಗಿದೆ. ಹಾಗಾಗಿ ಈ ವರ್ಷ ನಮಗೆ ಕೊರೋನಾದಿಂದಾಗಿ ಮನುಷ್ಯರಿಗೆ ಅನಾರೋಗ್ಯ ಮಾತ್ರ ಅಲ್ಲ, ವ್ಯವಹಾರದಲ್ಲಿ ಅನಾರೋಗ್ಯ ಆಗಿದೆ. ಎಲ್ಲ ಸಮಸ್ಯೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸಾರಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಿಂದಲೂ ತೊಂದರೆ ಬಂದಿದೆ. ಹಾಗಾಗಿ ಈ ವರ್ಷ ನಾವು ದೇವಿಯನ್ನು ಪ್ರಾರ್ಥಿಸ್ತೇನೆ. ಅವಳು ಮತ್ತೆ ಹೇಗೆ ಅವಳು ಚಾಮುಂಡೇಶ್ವರಿ ಅಂಥೇಳಿ ರಾಕ್ಷಸರ ನಾಶ ಮಾಡಿ ಅವಳು ಲೋಕಕ್ಕೆ ಹಿತವನ್ನು ಕೊಟ್ಟವಳು, ಅಂತಹ ಕೆಲವರ ಅನುಗ್ರಹ ಅವಳದಾಗಲಿ. ಇಡೀ ಲೋಕದಲ್ಲಿರ್ತಕ್ಕಂಥ ಈ ಭಯಾನಕವಾದಂಥ ಕಾಯಿಲೆಗಳು, ಕಷ್ಟ ದುಃಖಗಳು ಪಾರಾಗಿ ಜನತೆಗೆ ನೆಮ್ಮದಿ, ಶಾಂತಿ, ಸುಖ ಸಿಗುವಾಗಲಿ ಅಂತ ಪ್ರಾರ್ಥಿಸ್ತೇನೆ. ನವರಾತ್ರಿಯಲ್ಲಿ 9 ದಿವಸ ಇಲ್ಲಿ ಅಮ್ಮನವರಿಗೆ ಪೂಜೆ. ಹಾಗಾಗಿ ಈ ವರ್ಷ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಮಂಜುನಾಥ ಸ್ವಾಮಿ ಅನುಗ್ರಹ ಎಲ್ಲರ ಮೇಲೆ ಇರಲಿ ಅಂತೇಳಿ ಹಾರೈಸ್ತೇನೆ.